ನಮಸ್ಕಾರ ವೀಕ್ಷಕರೇ, ಕಣಚೂರು ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಅರ್ಪಿಸುವಂತಹ ಆರೋಗ್ಯವಾಣಿ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೃಥ್ವಿ. ಎಸ್ ವೀಕ್ಷಕರೇ, ನಾವು ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಪ್ಲಾಸ್ಟಿಕ್ ಸರ್ಜರಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕಿದ್ದೇವೆ. ಈ ಮಾಹಿತಿಯನ್ನು ನೀಡಲು ನಮ್ಮ ಜೊತೆಗೆ ಡಾಕ್ಟರ್ ಕುಮಾರ್ ಕೃಷ್ಣ ಬಡಕಿಲರವರಿದ್ದಾರೆ. ಇವರು ಪ್ರಸ್ತುತ ಅಸಿಸ್ಟೆಂಟ್ ಪ್ರೊಫೆಸರ್ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ನ ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್, ಮೊದಲಿಗೆ ಕ್ಯಾನ್ಸರ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂದರೆ ಏನು ಅಂತ ಹೇಳಿ. ಈ ಕ್ಯಾನ್ಸರ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂದರೆ ಜನರಿಗೆ ಕೆಲವೊಂದು ಸಲ ಗೊತ್ತಿರಲಿಕ್ಕಿಲ್ಲ ಪ್ಲಾಸ್ಟಿಕ್ ಸರ್ಜರಿಯವರು ಕ್ಯಾನ್ಸರ್ಗೆ ಏನು ಸಂಬಂಧ ಅಂತ. ಈ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ನಾರ್ಮಲಿ ಜನರು ಏನು ತಿಳ್ಕೊಳ್ತಾರೆ ಅಂದರೆ ಮುಖದ ಸರ್ಜರಿ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಈ ಕ್ಯಾನ್ಸರಿಗೂ ಪ್ಲಾಸ್ಟಿಕ್ ಸರ್ಜರಿಗೂ ಏನು ಸಂಬಂಧ ಅಂತ ಜನರಿಗೆ ಯೋಚನೆ ಇರ್ತದೆ. ಅಂದರೆ ಜನಸಾಮಾನ್ಯರಿಗೆ ಮಾಹಿತಿ ಇದು ಜಾಸ್ತಿ ಇರೋದಿಲ್ಲ. ಸೊ ಕ್ಯಾನ್ಸರ್ ರೀಕನ್ಸ್ಟ್ರಕ್ಷನ್ ಅಂದರೆ ಒಂದು ದೊಡ್ಡ ಪಾರ್ಟ್ ಆಗ್ತದೆ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿದು. ಇದು ಕ್ಯಾನ್ಸರ್ ಪೇಷಂಟ್ ಬಳಲುವಂಥ ಪೇಷಂಟ್ ಏನಿದ್ದಾರೆ ಇವರ ಒಂದು ಜೀವನವನ್ನೇ ಬದಲಿಸುವಂಥ ಒಂದು ಪ್ರಾಮುಖ್ಯತೆ ಈ ಸರ್ಜರಿಗೆ ಇರುತ್ತದೆ. ಈಗ ನಾವು ಕ್ಯಾನ್ಸರ್ ಅಂತ ನೋಡ್ತೀವಿ, ಈಗ ಮುಖದ ಕ್ಯಾನ್ಸರ್ ಇರ್ಬೋದು, ಅಥವಾ ಈ ತಂಬಾಕು ಅಥವಾ ಗುಟ್ಕಾ ಏನು ತಿಂತಾರೆ ಅಥವಾ ಸಿಗರೇಟ್ ಸೇರ್ತಾರೆ ಅವರಿಗೆ ಬಾಯಿಯ ಕ್ಯಾನ್ಸರ್ ಬರ್ತದೆ, ಅಥವಾ ಮೂಗಿನ ಕ್ಯಾನ್ಸರ್ ಇರ್ತದೆ. ಈ ಥರ ಕ್ಯಾನ್ಸರ್ ಇರ್ತದೆ. ಈ ಕ್ಯಾನ್ಸರ್ ಸರ್ಜರಿ ಒಂದು ಟ್ರೀಟ್ಮೆಂಟ್ ಆಗಿರ್ತದೆ ಕ್ಯಾನ್ಸರ್ಗೆ. ಎಸ್ ಡಾಕ್ಟರ್, ಈಗ ಆಂಕೋ ಸರ್ಜರಿ ಅಂತ ನೀವು ಹೇಳಿದ್ರಿ. ಸೊ ಆ ಸರ್ಜರಿ ಅಂದರೆ ಏನು ಅಂತ ಹೇಳಿ. ಆಂಕೋ ಸರ್ಜರಿ ಅಂದರೆ ಆಂಕೋ ಅಂದರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಸರ್ಜರಿ ಆಗಿರ್ತದೆ. ಈ ಕ್ಯಾನ್ಸರನ್ನು ತೆಗೆಯುವಂಥ ಒಂದು ಸಬ್ಜೆಕ್ಟ್ ಏನಿದೆ ಇದರಲ್ಲಿ ಸ್ಪೆಷಲೈಸೇಷನ್ ಮಾಡಿರುವಂಥ ಒಂದು ಸರ್ಜರಿ ಇರ್ತಾರೆ, ಇವರಿಗೆ ಆಂಕೋ ಸರ್ಜನ್ ಅಂತ ಹೇಳ್ತಾರೆ. ಈಗ ತಂಬಾಕು ಏನೋ ತಿಂದಾದ್ಮೇಲೆ ಈಗ ಬಾಯಿಯಲ್ಲಿ ಕ್ಯಾನ್ಸರ್ ಬಂದಿರ್ತದೆ, ಅಥವಾ ಸ್ತನದ ಕ್ಯಾನ್ಸರ್ ಇರ್ಬೋದು, ಅಥವಾ ಹೊಟ್ಟೆಯಲ್ಲಿ ಕ್ಯಾನ್ಸರ್ ಇರಬೇಕು. ಈ ಕ್ಯಾನ್ಸರನ್ನು ಒಂದು ಸರ್ಜರಿಯ ಮೂಲಕ ಗುಣಪಡಿಸುವಂಥ ಒಂದು ಸರ್ಜರಿ ಇರ್ತದೆ. ಇದಕ್ಕೆ ಆಂಕೋ ಸರ್ಜರಿ ಅಂತ ಹೇಳ್ತಾರೆ ನಾವು. ಈಗ ಪ್ಲಾಸ್ಟಿಕ್ ಸರ್ಜರಿ ಮತ್ತು ಇದಕ್ಕೆ ಏನು ಸಂಬಂಧ ಬರ್ತದೆ ಅಂದರೆ ಈಗ ಬಾಯಿಯ ಕ್ಯಾನ್ಸರೇ ಇರ್ಬೋದು, ಅಥವಾ ಬಾಯಿ ಅಂದರೆ ಕೆಳಗಿನ ನಮ್ಮ ದವಡೆ ಏನು ಎಲುಬು ಇರ್ತದೆ ಇದಕ್ಕೂ ಸ್ಪ್ರೆಡ್ ಆಗಿರ್ತದೆ ಈ ಬಾಯಿಯ ಕ್ಯಾನ್ಸರ್. ಈ ಬಾಯಿಯ ಕ್ಯಾನ್ಸರನ್ನು ತೆಗಿಬೇಕಾದ್ರೆ ದವಡೆ ಕೂಡ ಕೆಲವೊಂದು ಸಲ ನಾವು ಕಟ್ ಮಾಡಿ ತೆಗಿಬೇಕಾಗ್ತದೆ. ಕಂಪ್ಲೀಟ್ ಆಗಿ ಒಂದು ಕ್ಯಾನ್ಸರನ್ನು ಕ್ಯೂರ್ ಬೇಕು ಅಂತಂದರೆ ಈ ಇದು ಎಲುಬು ಏನಿದೆ ದವಡೆ ಇದನ್ನು ಕೂಡ ತೆಗಿಬೇಕಾಗ್ತದೆ. ಈ ತೆಗೆದಾದ್ಮೇಲೆ ಏನಾಗ್ತದೆ, ಅಲ್ಲಿ ಪುನಃ ಆ ಜಾಗವನ್ನು ಅಂದರೆ ಮರುಜೋಡಣೆ ಮಾಡದಿದ್ದರೆ ಅಥವಾ ಬೇರೆ ಕಡೆಯಿಂದ ಒಂದು ತಂದು ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೇವೆ. ಸೊ ಅದು ಮಾಡಿಲ್ಲ ಅಂದರೆ ಪೇಷಂಟಿಗೆ ಒಂದು ಊಟ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಅಥವಾ ನೋಡಲಿಕ್ಕೆ ಪೇಷಂಟಿಗೆ ಒಂಥರ ಚೆನ್ನಾಗಿ ಕಾಣಿಸಿರೋದಿಲ್ಲ. ಈಗ ಮುಖ ಚೆಂದ ಇರ್ತದೆ, ಅದನ್ನು ಕ್ಯಾನ್ಸರ್ ಆದಮೇಲೆ ತೆಗೆದ ಮೇಲೆ ಮತ್ತೆ ನೋಡಲಿಕ್ಕೆ ಆ ಶೇಪ್ ಇರೋದಿಲ್ಲ. ಸೊ ಶೇಪಿಗೆ ಒಂದು ಬೇಕಾಗ್ತದೆ. ಅಂದರೆ ಮೇಯ್ನ್ ಇದು ಈ ಪ್ಲಾಸ್ಟಿಕ್ ಸರ್ಜರಿ ರೋಲ್ ಎಲ್ಲಿ ಬರ್ತದೆ ಅಂದರೆ ಒಂದು ಫಂಕ್ಷನ್, ಅಂದರೆ ಈಗ ಊಟ ಮಾಡಲಿಕ್ಕೆ ಇರ್ಬೋದು, ಮಾತಾಡಲಿಕ್ಕೆ ಇರ್ಬೋದು, ಅಥವಾ ಏನಾದ್ರು ಜಗಿಲಿಕ್ಕೆ ಆ ಥರ ಇರೋದು. ಇದನ್ನು ಪುನಃ ಪೇಷಂಟಿಗೆ ಮಾಡಲಿಕ್ಕೆ ಸಾಧ್ಯ ಆಗುವಂತೆ ಮಾಡಲಿಕ್ಕೆ, ಇನ್ನೊಂದು ಮುಖದ ಆಕಾರವನ್ನು ಚೇಂಜ್ ಮಾಡಲಿಕ್ಕೆ ಅಂತ. ಸೊ 2 ಪಾರ್ಟ್ ಬರ್ತದೆ ಪೇಷಂಟಿಗೆ. ಸೊ ಈ ಎರಡನ್ನೂ ಒಂದು ಮಾಡಲಿಕ್ಕೆ ಒಂದು ಪ್ಲಾಸ್ಟಿಕ್ ಸರ್ಜರಿಯಿಂದ ಏನು ಮಾಡ್ತೇವೆ ಅಂದರೆ, ಈಗ ಎಲುಬು ಏನೋ ಇರ್ತದೆ ಅದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದರೆ ಕ್ಯಾನ್ಸರಿಂದ ಎಫೆಕ್ಟ್ ಆಗಿ ತೆಗೆದಿರ್ತಾರೆ ಆಂಕೋ ಸರ್ಜನ್. ಈಗ ಎಲುಬನ್ನು ಪುನಃ ನಾವು ಮಾಡಬೇಕು ಅಂದರೆ ಬೇರೆ ಬೇರೆ ಕಡೆಯಿಂದ ಎಲುಬನ್ನು ತೆಗಿಬೋದು. ಅಂದರೆ ಇದು ಸರ್ಜರಿ ಬಹಳ ಒಂದು ಮೇಜರ್ ಸರ್ಜರಿ ಅಂತ ಹೇಳ್ತೇವೆ. ಒಂದು 16 ಗಂಟೆ ಅಥವಾ 18 ಗಂಟೆ ಈ ಸರ್ಜರಿ ನಡೀತದೆ. ಫಸ್ಟಿಗೆ ಆಂಕೋ ಸರ್ಜನ್ ಅವರು ಇದು ಕ್ಯಾನ್ಸರ್ ಏನು ಪಾರ್ಟ್ ಎಫೆಕ್ಟೆಡ್ ತೆಗಿತಾರೆ, ಅದಾದಮೇಲೆ ನಾವು ಪುನಃ ಅದನ್ನು ರೀಕನ್ಸ್ಟ್ರಕ್ಷನ್ ಅಂದರೆ ಜೋಡಣೆ ಮಾಡುವಂಥ ಕೆಲಸ ಮಾಡ್ತೇವೆ ಬೇರೆ ಅದೇ ಥರದ್ದು. ಈಗ ಎಲುಬು ತೆಗೆದಾದ್ಮೇಲೆ ನಮಗೆ ಬೇರೆ ಕಡೆಯಿಂದ ಎಲುಬು ಅಥವಾ ಮಾಂಸಖಂಡಗಳು ಅಂತ ಇರ್ತೇವೆ. ಈಗ ಬಾಯಿಯ ಒಳಗೆ ಇರುವಂಥ ಒಂದು ಇದು ಪಾರ್ಟ್ ಏನಿದೆ ನಾರ್ಮಲಿ ಸ್ವಲ್ಪ ಅಂದರೆ ಶೈನಿಂಗ್ ಆಗಿರ್ತದೆ, ವೆಟ್ ಅಂದರೆ ಇರ್ತದೆ. ಅದನ್ನೇ ಎಕ್ಸಾಕ್ಟ್ಲಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಅದರ ಬದಲಿಗೆ ನಾವು ಚರ್ಮ ಅಂದರೆ ಸ್ಕಿನ್ನನ್ನು ಹಾಕ್ಬೋದು ಅಲ್ಲಿಗೆ. ಅದು ಕೂಡ ಅಂದರೆ ವಿತ್ ಟೈಮ್ ಹೇಗೆ ಒಂದು 6 ಮಂತ್ಸ್ 1 ಇಯರ್ ಅಥವಾ 2 ಇಯರ್ ಆದಮೇಲೆ ಅದರ ಅಕ್ಕಪಕ್ಕದಲ್ಲಿರುವ ಇದು ಏನಿದೆ ನಾರ್ಮಲ್ ಟಿಶ್ಯೂಸ್ ಏನಿದೆ ಇದರ ಮೇಲೆ ಬಂದು ಕವರ್ ಆಗ್ತದೆ ಈ ಚರ್ಮದ ಮೇಲೆ. ಸೊ ಅದು ನಾರ್ಮಲ್ ಆಗಿ ಕಾಣ್ತದೆ ಪೇಷಂಟಿಗೆ. ಸೊ ಇದು ನಾವು ಕಾಲಿನಿಂದ ತೆಗಿಬೋದು. ಎಲುಬಾದರೆ ನಾವು
ಗಂಟಿನಿಂದ ಕೆಳಗಡೆ ಪಾರ್ಟಿನಿಂದ ಎಲುಬನ್ನು ತೆಗಿತೇವೆ. ಇದು ರಕ್ತನಾಳಗಳ ಒಟ್ಟಿಗೆ ಜೊತೆಗೆ ತೆಗೆಯುವಂಥದ್ದು. ಈ ಎಲುಬು ಮತ್ತು ಚರ್ಮ ಎರಡೂ ಜೊತೆಗಿರ್ತದೆ. ದೊಡ್ಡ ಕಾಂಪ್ಲೆಕ್ಸ್ ಸರ್ಜರಿ ಇದು. ಈ ಎರಡು ಜೊತೆಗೆ ರಕ್ತನಾಳಗಳ ಜೊತೆಗೆ ತೆಗೆದು ಪುನಃ ನಾವು ಎಲ್ಲಿಂದ ಕ್ಯಾನ್ಸರ್ ತೆಗೆದಿದ್ದೇವೆ ಅಲ್ಲಿ ನಾವು ಜೋಡಣೆ ಮಾಡ್ತೇವೆ. ಪುನಃ ಈ ರಕ್ತನಾಳ ಏನು ಇಲ್ಲಿಂದ ಕಟ್ ಮಾಡಿರ್ತೇವೆ, ಬೇರೆ ರಕ್ತನಾಳ ಇಲ್ಲಿ ನಮ್ಮ ಕುತ್ತಿಗೆಯಲ್ಲಿರ್ಬೋದು ಅಥವಾ ಮುಖದಲ್ಲಿರ್ಬೋದು, ಅದರ ಜೊತೆಗೆ ಮೈಕ್ರೋಸ್ಕೋಪ್ ಬೇಕಾಗ್ತದೆ. ಇದಂದರೆ ಬರೀ ಕಣ್ಣಿನಲ್ಲಿ ಮಾಡುವಂಥ ಸರ್ಜರಿ ಅಲ್ಲ ಇದು. ಅದು ಅಂದರೆ ದೊಡ್ಡಕ್ಕೆ ಕಾಣುವಂತೆ ಮಾಡಿ ಮೈಕ್ರೋಸ್ಕೋಪನ್ನು ಯೂಸ್ ಮಾಡಿಕೊಂಡು ಈ ಸರ್ಜರಿಯನ್ನು ಪುನಃ ರಕ್ತನಾಳಗಳ ಜೋಡಣೆ ಮಾಡಬೇಕಾಗ್ತದೆ. ಇದು ನಾವು ಮುಖದ ಕ್ಯಾನ್ಸರ್ ಬಗ್ಗೆ ಹೇಳ್ತೀವಿ. ಈಗ ಕ್ಯಾನ್ಸರ್ ಬಂದರೆ ಮುಖ ಮಾತ್ರ ಇರೋದಲ್ಲ, ನಮಗೆ ಈಗ ಬ್ರೆಸ್ಟಲ್ಲಿ ಕ್ಯಾನ್ಸರ್ ಇರ್ತದೆ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಈಗ ಬೇಗ ಡಿಟೆಕ್ಟ್ ಆಯಿತು ಅಂದರೆ, ಅರ್ಲಿ ಸ್ಟೇಜಸ್ಸಲ್ಲಿ ಡಿಟೆಕ್ಟ್ ಆಯಿತು ಅಂದರೆ ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ ಅಂತ ಮಾಡ್ತೇವೆ. ಅಂದರೆ ಬರೀ ಆ ಗಡ್ಡೆ ಇರುವ ಪಾರ್ಟನ್ನು ಮಾತ್ರ ತೆಗೆದು, ಇದರಲ್ಲಿ ಜಾಸ್ತಿ ನಿಮಗೆ ಅಂದರೆ ಪೇಷಂಟಿಗೆ ಬ್ರೆಸ್ಟ್ ಅಂದರೆ ತೆಗೆಯುವುದಿಲ್ಲ. ಇದರಲ್ಲಿ ಕಾಣಲಿಕ್ಕೆ ಅಷ್ಟೊಂದು ನಾರ್ಮಲ್ ಆಗೇ ಇರ್ಬೋದು. ಆದರೂ ಆ ತೆಗೆದ ಪಾರ್ಟ್ ಏನಿದೆ ಅದನ್ನು ಪುನಃ ಅಂದರೆ ಅಲ್ಲಿ ಸ್ವಲ್ಪ ಗುಂಡಿ ಥರ ಇರ್ಬೋದು ಅಥವಾ ನೋಡಲಿಕ್ಕೆ ಅಷ್ಟು ಚೆನ್ನಾಗಿರೋ ಅದನ್ನು ಪುನಃ ಅಂದರೆ ನಾರ್ಮಲ್ ಥರ ಆಕಾರವನ್ನು ಕೊಡಲಿಕ್ಕೆ ಸರ್ಜರಿ ಮಾಡ್ಬೋದು. ಇಂಡಿಯಾ ಥರ ನಾವು ಕಂಟ್ರಿಯಲ್ಲಿ ಅಂದರೆ ಭಾರತದಲ್ಲಿ ನೋಡ್ತೀವಿ, ಪೇಷಂಟ್ ಸ್ವಲ್ಪ ಏನು ಬರ್ತಾರೆ ಹಾಸ್ಪಿಟಲ್ಗೆ ಸ್ವಲ್ಪ ಲೇಟ್ ಸ್ಟೇಜಲ್ಲಿ ಬರ್ತಾರೆ. ಅಂದರೆ ಬೇಗ ಅರ್ಲಿ ಸ್ಟೇಜಲ್ಲಿ ಪಟ್ಟಣ ಪ್ರದೇಶದಲ್ಲಿ ಬರ್ಬೋದು, ಬಟ್ ಹಳ್ಳಿಗಾಡಿನ ಪ್ರದೇಶದಲ್ಲಿ ಅಥವಾ ಸ್ವಲ್ಪ ರೂರಲ್ ಏರಿಯಾದಲ್ಲಿ ಹೌದು ಅವರು ಅಷ್ಟು ಬೇಗ ಬರುವುದಿಲ್ಲ. ಅಂದರೆ ತುಂಬ ನೋವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಮಾತ್ರ ಸ್ವಲ್ಪ ಬರ್ತಾರೆ, ಅಲ್ಲಿ ತನಕ ಅವರು ಸಹಿಸ್ಕೊಂಡಿರ್ತಾರೆ. ಸೊ ಈ ಸ್ಟೇಜಲ್ಲಿ ಬಂದರೆ ಏನಾಗ್ತದೆ, ಅಥವಾ ಕೆಲವು ಅಂದರೆ ಕ್ಯಾನ್ಸರಲ್ಲಿ ಕೂಡ ಬೇರೆ ಬೇರೆ ಇದೆ ಟೈಪ್ಸ್ ಇದೆ. ಕೆಲವೊಂದು ಅಗ್ರೆಸಿವ್ ಅಂತ ಹೇಳ್ತೇವೆ, ಅಂದರೆ ಫಾಸ್ಟಾಗಿ ಸ್ಪ್ರೆಡ್ ಆಗುವಂಥದ್ದು ಇರ್ತದೆ. ಇಂಥ ಕ್ಯಾನ್ಸರ್ ಅಥವಾ ಪಟ್ಟಣ ಪ್ರದೇಶದಲ್ಲಿ ಬೇಗ ಬಂದರೂ ಕೂಡ ಫುಲ್ ಕಂಪ್ಲೀಟ್ ಬ್ರೆಸ್ಟನ್ನು ತೆಗಿಬೇಕಾಗ್ತದೆ. ಈ ಬ್ರೆಸ್ಟ್ ತೆಗೆದ ಮೇಲೆ ಒಂದು ಮಾನಸಿಕ ಒಂದು ತೊಂದರೆ ಉಂಟಾಗ್ತದೆ. ಅಂದರೆ ಬ್ರೆಸ್ಟ್ ಇಲ್ಲ ಅಂದರೆ ಪೇಷಂಟಿಗೆ ಒಂಥರ ಮಾನಸಿಕವಾಗಿ ಒಂದು ಕುಗ್ಗಿ ಹೋಗ್ತಾರೆ ಪೇಷಂಟ್. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಇರೋದಿಲ್ಲ, ಅಥವಾ ಈಗ ಹೊರಗಡೆ ಹೋಗಲಿಕ್ಕೆ, ಫಂಕ್ಷನ್ಗೆ ಹೋಗಲಿಕ್ಕೆ, ಸಾರಿ ಮಾಡಲಿಕ್ಕೆ ಎಲ್ಲ ಪೇಷಂಟಿಗೆ ಒಂಥರ ಮುಜುಗರ ಅಂತ ಅನಿಸ್ತದೆ. ಮೊದಲಿನ ಕಾಲದಲ್ಲಿ ಈ ಥರ ತೊಂದರೆ ಇತ್ತು. ಈಗ ಪ್ಲಾಸ್ಟಿಕ್ ಸರ್ಜರಿ ಅಡ್ವಾನ್ಸ್ ಬಂದ ಮೇಲೆ ಈ ಬ್ರೆಸ್ಟನ್ನು ಪುನಃ ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಸೇಮ್ ಶೇಪಲ್ಲಿ ಇರ್ಬೋದು, ವಿತ್ ಅಂದರೆ ನಿಪ್ಪಲ್ ಕೂಡ ವಾಪಸ್ ಮಾಡ್ಬೋದು ಪೇಷಂಟಿಗೆ. ಅಂದರೆ ಪೇಷಂಟಿಗೆ ಲ್ಯಾಕ್ಟೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಗುವಿಗೆ ಹಾಲು ಕುಡಿಸಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿಂದ, ಬಟ್ ನೋಡಲಿಕ್ಕೆ ಅಥವಾ ಒಂದು ಬಟ್ಟೆ ಹಾಕ್ಕೊಳ್ಳಿಕ್ಕೆ ಕರೆಕ್ಟಾಗಿ ಕಾಣುವಂಥದ್ದು, ನಾರ್ಮಲ್ ಥರನೇ ಕಾಣುವಂಥ ಒಂದು ಬ್ರೆಸ್ಟನ್ನು ಅಂದರೆ ಸ್ತನವನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಇದರಲ್ಲಿ ನಾವು ಹೆಚ್ಚಾಗಿ ಒಳ್ಳೆ ಮ್ಯಾಚ್ ಬೇಕು ಅಂದರೆ ಹೊಟ್ಟೆಯಲ್ಲಿ ಎಕ್ಸ್ಟ್ರಾ ನಮ್ಮ ಹತ್ರ ಫ್ಯಾಟ್ ಮತ್ತು ಚರ್ಮ ಇರ್ತದೆ. ಈಗ ಅಲ್ಲಿಂದ ತೆಗೆದು ಪುನಃ ಅಲ್ಲಿ ಸ್ಟಿಚ್ ಹಾಕ್ಬೋದು, ಅಂದರೆ ಫ್ಲಾಟ್ ಸ್ಟೊಮಕ್ ಸರ್ಜರಿ ಎಲ್ಲ ಮಾಡ್ತಾರೆ ನೋಡಿ ಈ ಥರ. ಸೊ ಅಲ್ಲಿಂದ ತೆಗಿಬೋದು. ಇದು ಕೂಡ ಹಾಗೆ ರಕ್ತನಾಳಗಳ ಜೊತೆಗೆ ತೆಗೆದು ಪುನಃ ಜೋಡಣೆ ಮಾಡುವಂಥ ಸರ್ಜರಿ. 16ರಿಂದ 18 ಗಂಟೆ ಸರ್ಜರಿ ಇದೆ. ಮೇಜರ್ ಸರ್ಜರಿ ಆಗ್ತದೆ ಪೇಷಂಟ್ಗೆ. ಇದು ಸ್ತನಗಳ ಒಂದು ಕ್ಯಾನ್ಸರ್ ತೆಗೆದಾದ್ಮೇಲೆ ಪುನಃ ಮಾಡುವಂಥ ಸರ್ಜರಿ. ಇದೇ ಥರ ಇನ್ನು ಮೂಗಲ್ಲಿರ್ಬೋದು ಕ್ಯಾನ್ಸರ್. ಕೆಲವೊಂದ್ಸಲ ಈ ಜಾಸ್ತಿ ಬಿಸಿಲಿಗೆ ಹೋಗುವವರಿಗೆ ಮೂಗಲ್ಲಿ ಅಥವಾ ಕಣ್ಣಿನ ಪಕ್ಕದಲ್ಲಿ ಕ್ಯಾನ್ಸರ್ ಬರ್ತದೆ. ಇದನ್ನು ತೆಗೆದ ಮೇಲೆ ಪುನಃ ಆ ಜಾಗದಲ್ಲಿ ಏನು ಅಂದರೆ ಬೇರೆ ಯಾವುದೇ ಸೈಡ್ ತೊಂದರೆ ಇಲ್ಲದೆ ಪುನಃ ಅದನ್ನು ನಾರ್ಮಲ್ ಆಗಿ ಕಾಣುವಂತೆ ಮಾಡಲಿಕ್ಕೂ ಸಾಧ್ಯ ಇದೆ. ಅದೇ ಥರ ಕಾಲಿನ ಕ್ಯಾನ್ಸರ್ ಇರ್ಬೋದು, ಕೈಯ ಕ್ಯಾನ್ಸರ್ ಇರ್ಬೋದು, ಯಾವುದೇ ಪಾರ್ಟಲ್ಲಿ ಒಂದು ಕ್ಯಾನ್ಸರ್ ತೆಗೆದ ಮೇಲೆ ಗಾಯ ಉಳಿತದೆ, ದೊಡ್ಡ ಅಂದರೆ ಒಂದು ಪಾರ್ಟ್ ತೆಗಿತಾರೆ, ಅದನ್ನು ಪುನಃ ಒಂದು ಮಾಡಿ ಒಂದು ನಾರ್ಮಲ್ ಥರ ಅಥವಾ ನಿಯರ್ ಒಂದು ಸ್ವಲ್ಪ ನಾರ್ಮಲ್ ಥರ ಹತ್ತಿರ ಬರುವಂಥ ಮಾಡುವಂಥದ್ದು ಕ್ಯಾನ್ಸರ್ ರೀಕನ್ಸ್ಟ್ರಕ್ಷನ್ ಸರ್ಜರಿ. ಅಂದರೆ ಇದು ಪ್ಲಾಸ್ಟಿಕ್ ಸರ್ಜರಿದು ಪಾರ್ಟ್ ಆಗಿರ್ತದೆ. ಸೊ ಈ ಕ್ಯಾನ್ಸರ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿಯಲ್ಲಿ ಈ ಸರ್ಜರಿ ಎಲ್ಲ ಮಾಡಿದರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ಪೇಷಂಟ್ಗಳಿಗೆ ಹೇಳಿ. ಸೈಡ್ ಎಫೆಕ್ಟ್ ಡೆಫಿನೆಟ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಈ ಸರ್ಜರಿ ಅಂದರೆ ಮೇಜರ್ ಸರ್ಜರಿ ಆಗಿರ್ತದೆ. ಒಂದು ಅಂದರೆ ಈ 16ರಿಂದ 18 ಕೆಲವೊಂದು ಸಲ 20 ಗಂಟೆ ಸಹ ಆಗ್ಬೋದು ಪೇಷಂಟಿಗೆ. ಒಂದು ಪೇಷಂಟ್ ಫುಲ್ಲು ಅರಿವಳಿಕೆ ಇರುತ್ತೆ, ಅಂದರೆ ಜನರಲ್ ಎನಸ್ತೇಷಿಯಾ ಕೊಡಬೇಕಾಗ್ತದೆ. ಅದರದ್ದೇ ಸೈಡ್ ಎಫೆಕ್ಟ್ ಅಂದರೆ ಹಾರ್ಟಿಗೆ ಎಫೆಕ್ಟ್ ಆಗ್ಬೋದು, ಕಿಡ್ನಿಗೆ, ಎಲ್ರಿಗೂ ಆಗುತ್ತೆ ಅಂತ ಹೇಳೋದಲ್ಲ, ಬಟ್ ಚಾನ್ಸ್ ಇರುತ್ತೆ ಒಂದು. ಅದೇ ಥರ ಮತ್ತು ಇದು ರಕ್ತ ಕೂಡ ಲಾಸ್ ಆಗುವ ಚಾನ್ಸ್ ಇರ್ತದೆ ಸರ್ಜರಿಯಲ್ಲಿ. ಕ್ಯಾನ್ಸರ್ ತೆಗೆಯುವಾಗ ಇರ್ಬೋದು ಅಥವಾ ಪುನಃ ಮಾಡುವಾಗಲೂ ಇರ್ಬೋದು, ಪೇಷಂಟಿಗೆ ರಕ್ತ ಕೊಡಬೇಕಾದ ಪರಿಸ್ಥಿತಿ ಕೂಡ ಬರ್ಬೋದು. ಮತ್ತು ಪೇಷಂಟ್ ಆಪ್ರೇಷನ್ ಆದಮೇಲೆ ನಾರ್ಮಲ್ ಇಂಥ ದೊಡ್ಡ ಸರ್ಜರಿ ಇದ್ದರೆ ಕೃತಕ ಉಸಿರಾಟದ ಒಂದು ವ್ಯವಸ್ಥೆ ಏನು ಬೇಕಾಗ್ತದೆ, ಅದು 1 ಅಥವಾ 2 ದಿವಸ ಅವಶ್ಯಕತೆ ಇರ್ತದೆ. ಅದಾದಮೇಲೆ ಪೇಷಂಟ್ ಹೊರಗಡೆ ಬರ್ತಾರೆ ನಾರ್ಮಲಿ.
ಒಂದು 100ರಲ್ಲಿ 90% ಪೇಷಂಟ್ಗಳು ಸಕ್ಸಸ್ಫುಲ್ಲಾಗಿ ಬರ್ತಾರೆ, ಯಾವುದೇ ತೊಂದರೆ ಆಗೋದಿಲ್ಲ. ಬಟ್ ಈ ಕ್ಯಾನ್ಸರ್ ರಿಕನ್ಸ್ಟ್ರಕ್ಷನ್ ಇದಕ್ಕೇನು ಅಂದರೆ ಬೇರೆ ಆಪ್ಷನ್ ಅಂದರೆ ಬೇರೆ ಮಾರ್ಗ ಏನಿಲ್ಲ ಪೇಷಂಟಿಗೆ. ಅದು ಕ್ಯಾನ್ಸರಿಗೆ ಆಪ್ರೇಷನ್ ಅಂತೂ ಮಾಡಲೇಬೇಕಾಗ್ತದೆ. ಅದಾದಮೇಲೆ ಸ್ವಲ್ಪ ಪೇಷಂಟಿಗೆ ನಾರ್ಮಲ್ ಕಾಣಲಿಕ್ಕೆ ಇದು ರೀಕನ್ಸ್ಟ್ರಕ್ಷನ್ ಮಾಡಬೇಕಾಗ್ತದೆ. ಎಸ್ ಡಾಕ್ಟರ್, ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ಅನ್ನು ತಗೊಂಡು ಬರೋಣ. ವೀಕ್ಷಕರೇ, ಈಗ ಒಂದು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ವಿರಾಮದ ಬಳಿಕ ಆರೋಗ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಡಾಕ್ಟರ್, ಈಗ ಈ ಟ್ರಾಮಾ ಆದವರಿಗೆ ಅಥವಾ ಅಪಘಾತ ಆದವರಿಗೆಲ್ಲ ಒಂದು ಸರ್ಜರಿ ಅಂತ ಹೇಳಿ ಇರ್ತದೆ. ಸೊ ಈ ಸರ್ಜರಿ ಬಗ್ಗೆ ಸ್ವಲ್ಪ ಮಾಹಿತಿ ನಮ್ಮ ಆಡಿಯನ್ಸಿಗೆ. ಟ್ರಾಮಾ ಸರ್ಜರಿ ಅಥವಾ ಅಪಘಾತ ಆದಂಥ ವ್ಯಕ್ತಿಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಅಂತ ಒಂದು ಇರ್ತದೆ. ಈ ಟ್ರಾಮಾ ಸರ್ಜರಿಯಲ್ಲಿ ಕೂಡ ಬೇರೆ ಬೇರೆ ಒಂದು ಭಾಗಗಳಿಗೆ ಇರ್ಬೋದು. ಪ್ಲಾಸ್ಟಿಕ್ ಸರ್ಜರಿ ಅವರು ಈ ಟ್ರಾಮಾ ಸರ್ಜರಿಯಲ್ಲಿ ಎಲ್ಲಿ ಸರ್ಜರಿಗೆ ಬರ್ತಾರೆ ಅಂದರೆ, ಈ ಕೈಯಲ್ಲಿ ಏನಾದರೂ ಅಂದರೆ ಗಾಯಗಳಾದಾಗ, ಅಥವಾ ಈ ಕೆಲವೊಂದು ಸಲ ಇದು ಆಕ್ಸಿಡೆಂಟ್ ಆಗಬೇಕಾದ್ರೆ ಇದು ಕೈ ಎಲುಬುಗಳು ಮುರಿದಿರುತ್ತವೆ, ಅಥವಾ ಕೆಲವೊಂದು ಸಲ ತೋಟದಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ, ಅವ್ರು ಕತ್ತಿಯಲ್ಲಿ ಏನೋ ಕಟ್ ಮಾಡಬೇಕಾದ್ರೆ ಕೈ ಬೆರಳೆ ಫುಲ್ಲು ತುಂಡಾಗಿರ್ತದೆ, ಅಥವಾ ಯಾರಾದರೂ ಗಲಾಟೆ ಮಾಡಬೇಕಾದ್ರೆ ಏನೋ ಗಲಾಟೆ ಆಗ್ತಾ ಇರ್ತಾರೆ ಜನರ ಮಧ್ಯೆ, ಅವರು ಮಚ್ಚು ಚಾಕುನಿಂದ ಏನಾದ್ರು ಕಡ್ದಿರ್ತಾರೆ, ಇನ್ನೊಬ್ಬರ ಕೈ ತುಂಡಾಗಿರ್ತದೆ. ಇಂಥ ಸಂದರ್ಭಗಳಲ್ಲಿ ಪುನಃ ಕೈಯ ಮರುಜೋಡಣೆ ಮಾಡೋದಿರ್ಬೋದು, ಅಥವಾ ಕೈಯ ಎಲುಬುಗಳು ತುಂಡಾದರೆ ಅದನ್ನು ಸರಿಪಡಿಸುವಂಥದ್ದು ಇರ್ಬೋದು, ಅಥವಾ ಕೈಯಲ್ಲಿ ಬೇರೆ ರಕ್ತನಾಳಗಳಿರ್ಬೋದು, ನರಗಳಿರ್ಬೋದು, ಇದೆಲ್ಲ ತುಂಡಾದರೆ ಮತ್ತೆ ಜೋಡಣೆ ಮಾಡುವಂಥದ್ದು, ಇದೆಲ್ಲ ನಾವು ಪ್ಲಾಸ್ಟಿಕ್ ಸರ್ಜರಿಲಿ ಮಾಡ್ತೇವೆ. ಹಾಗೆ ದೊಡ್ಡ ಆಕ್ಸಿಡೆಂಟ್ ಆದರೆ, ಈಗ ಕೈಯದ್ದು ಅಥವಾ ಬೈಕ್ ಆಕ್ಸಿಡೆಂಟ್ ಆಗಿರ್ತದೆ, 2 ಕಾರ್ಗಳ ಮಧ್ಯೆ ಆಕ್ಸಿಡೆಂಟ್ ಆಗಿರ್ಬೋದು, ಇಂಥ ಅಪಘಾತಗಳಲ್ಲಿ ಕೈಯ ಚರ್ಮ ಮಾಂಸಖಂಡಗಳು ಡ್ಯಾಮೇಜ್ ಆಗಿರ್ಬೋದು. ಈ ಮಾಂಸಖಂಡಗಳನ್ನು ಪುನಃ ಮಾಡಿ ಅಂದರೆ ಕೈ ಕೆಲಸಕ್ಕೆ ಬರುವಂತೆ ಮಾಡಲಿಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಯೂಸ್ ಮಾಡ್ತಾರೆ. ಇದೇ ಥರ ಇನ್ನು ಮುಖದ ಕೂಡ ಟ್ರಾಮಾ ಅಂತ, ಫೇಶಿಯಲ್ ಟ್ರಾಮಾ ಅಂತ ಹೇಳ್ತೇವೆ, ಮ್ಯಾಕ್ಸಿಲೋ ಫೇಶಿಯಲ್ ಟ್ರಾಮಾ. ಇದರಲ್ಲಿ ಕೂಡ ಮುಖದಲ್ಲಿ ಎಲುಬುಗಳೇನಿರ್ತವೆ, ಆಕ್ಸಿಡೆಂಟ್ ಆದರೆ ತುಂಡಾಗ್ತದೆ, ಅಥವಾ ಗಾಯಗಳಾಗಿರ್ತವೆ, ಅಥವಾ ದವಡೆ ತುಂಡಾಗಿರ್ತದೆ, ಇದನ್ನು ಪುನಃ ನಾವು ಅಂದರೆ ಸರಿಪಡಿಸಬಹುದು. ಈ ಸರ್ಜರಿ ಕೂಡ ಬರ್ತದೆ. ಅದೇ ರೀತಿ ಇನ್ನು ಕಾಲುಗಳ ಎಲುಬು ನಮ್ಮ ಆರ್ಥೋಪೆಡಿಕ್ ಅಂದರೆ ಎಲುಬಿನ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಾರೆ ಫ್ರ್ಯಾಕ್ಚರ್ ಆದರೆ. ಬಟ್ ಅವರೊಟ್ಟಿಗೆ ಏನಾಗ್ತದೆ, ಕೆಲವೊಂದು ಸಲ ಆಕ್ಸಿಡೆಂಟ್ ಆಗಬೇಕಾದ್ರೆ ಕಾಲಿನ ಮಾಂಸಖಂಡಗಳು ಡ್ಯಾಮೇಜ್ ಆಗಿರ್ತದೆ, ಅಥವಾ ಎಲುಬು ಕಾಣ್ತಾ ಇರ್ತದೆ ಹೊರಗಡೆ. ಅಷ್ಟು ಜಾಸ್ತಿ ಸ್ಪೀಡ್ ಆಕ್ಸಿಡೆಂಟ್ ಎಲ್ಲ ಆದರೆ ಕೆಲವು ಸಲ ಎಲುಬು ಹೊರಗೆ ಬಂದಿರ್ತದೆ ಪೇಷಂಟಿದ್ದು, ಚರ್ಮ ಎಲ್ಲ ಹೋಗಿರ್ತದೆ. ಈ ಎಲುಬಿಗೆ ಚರ್ಮ ಮತ್ತು ಮಾಂಸಖಂಡಗಳನ್ನು ಕವರ್ ಮಾಡುವಂಥದ್ದು, ಬೇರೆ ಕಡೆಯಿಂದ ತೆಗೆದು ಅಲ್ಲಿಗೆ ಹಾಕುವಂಥದ್ದು, ಇದು ನಾವು ಎಲುಬಿನ ಅಂದರೆ ಸರ್ಜನ್ನೊಟ್ಟಿಗೆ ಕೋಆರ್ಡಿನೇಷನ್ ಮಾಡಿ ಮಾಡ್ತೇವೆ ನಾವು. ಸೊ ಈ ಎಲ್ಲ ಸರ್ಜರಿ ನಾವು ಟ್ರಾಮಾ ಸರ್ಜರಿ ಅಂತ ನಾವು ಇದಕ್ಕೆ ಹೇಳ್ತೇವೆ. ಎಸ್ ಡಾಕ್ಟರ್, ಹಾಗೆ ಈಗ ಈ ಕೈ ಅಥವಾ ಕೈ ಬೆರಳು ತುಂಡಾದರೆ, ಅಂದರೆ ಆಕ್ಸಿಡೆಂಟ್ ಆಗಿರ್ಬೋದು, ಏನೇ ಒಂದು ಇದರಲ್ಲಿ ಆಗಿರಬಹುದು, ಸೊ ಅಂಥ ಸಿಚುವೇಶನ್ಸ್ ಬಂದರೆ ಅದರ ಮರುಜೋಡಣೆ ಸಾಧ್ಯವಾ ಅಂತ ಹೇಳಿ. ಹೌದು, ಇದು ಅಂದರೆ ಡೆಫಿನೆಟ್ಲಿ ಇದು ಸಾಧ್ಯ ಇದೆ ಮರುಜೋಡಣೆ. ಅಂದರೆ ನಾವು ಇದಕ್ಕೆ ಬೇರೆ ಬೇರೆ ಒಂದು ಯಾವ ಪಾರ್ಟ್ ತುಂಡಾಗಿದೆ, ಮತ್ತು ಬೆರಳು ತುಂಡಾಗಿದೆಯಾ, ಅಥವಾ ಫುಲ್ ಕೈಯೇ ತುಂಡಾಗಿದೆಯಾ, ಅಥವಾ ಕಾಲು ತುಂಡಾಗಿದೆಯಾ, ಮರುಜೋಡಣೆ ಸಾಧ್ಯವೇ ಇದೆ ಇದರದ್ದು. ಇದಕ್ಕೆ ನಾವು ಅಂದರೆ ಮೈಕ್ರೋವ್ಯಾಸ್ಕ್ಯುಲರ್ ಟೆಕ್ನಿಕ್ ಅಂದರೆ ಸರ್ಜರಿ ಯೂಸ್ ಮಾಡ್ತೇವೆ. ಯಾಕಂದರೆ ಇಲ್ಲಿರುವ ರಕ್ತನಾಳಗಳು ಕೈ ಬೆರಳಿಂದು ಬಹಳ ಒಂದು ಸಣ್ಣದಾಗಿರ್ತದೆ. ಇದು ನಮ್ಮ ನಾರ್ಮಲ್ ಕಣ್ಣಿಗೆ ಅಂತೂ ಕಾಣಿಸೋದಿಲ್ಲ. ಇದಕ್ಕೆ ಮೈಕ್ರೋಸ್ಕೋಪ್ ಯೂಸ್ ಮಾಡ್ತೇವೆ ನಾವು. ಅದನ್ನು ಯೂಸ್ ಮಾಡಿಕೊಂಡು ಈ ರಕ್ತನಾಳಗಳ ಜೋಡಣೆ ಮಾಡಬೇಕಾಗ್ತದೆ. ಹಾಗೆ ಮತ್ತು ಅಲ್ಲಿರುವ ಎಲುಬುಗಳ ಒಂದು ರಿಪೇರಿ ಮಾಡಬೇಕಾಗ್ತದೆ. ಹಾಗೆ ಮತ್ತು ಮಾಂಸಖಂಡಗಳೇನಿದೆ ಮತ್ತು ನರಗಳೇನಿದೆ ಇವುಗಳೆಲ್ಲ ಜೋಡಣೆ ಮಾಡಿ ಈ ಬೆರಳನ್ನು ಮತ್ತೆ ಕೈಗೆ ಅಂದರೆ ಪುನಃ ಜೋಡಣೆ ಮಾಡಲಾಗ್ತದೆ. ಅದೇ ರೀತಿ ಇನ್ನು ಇಡೀ ಕೈ ತುಂಡಾದರೂ ಜೋಡಣೆ ಮಾಡ್ಬೋದು, ಅಥವಾ ಕಾಲು ಏನು ತುಂಡಾಗಿದೆ ಇದನ್ನು ಕೂಡ ಜೋಡಣೆ ಮಾಡಿ ಪೇಷಂಟಿಗೆ ಪುನಃ ನಡೀಲಿಕ್ಕೆ ಆಗಿರ್ಬೋದು, ಅಥವಾ ಕೈಯನ್ನು ಯೂಸ್ ಮಾಡುವಂತೆ ಮಾಡ್ಬೋದು. ಎಸ್ ಡಾಕ್ಟರ್, ಅದೇ ನೀವು ಹೇಳ್ತಾ ಇದ್ರಿ ಕೈ ಅಥವಾ ಕೈ ಬೆರಳು ತುಂಡಾದರೆ ಅದನ್ನು ಮರುಜೋಡಣೆ ಮಾಡಬಹುದು ಅಂತ. ಸೊ ಈಗ ಆ ತುಂಡಾದಂತಹ ಕೈಗಳನ್ನು ಅಥವಾ ಅದನ್ನು ಹೇಗೆ ನಾವು ಎಷ್ಟು ಬೇಗ ಆಸ್ಪತ್ರೆಗೆ ತರಬೇಕು, ಅಥವಾ ಹೇಗೆ ಯಾವುದೆಲ್ಲ ಪ್ರಿಕಾಷನ್ಸ್ ಮಾಡಬೇಕು ಅದನ್ನು ತರಲಿಕ್ಕೆ ಅಂತ, ಅದರ ಬಗ್ಗೆ ಇದೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ಬೋದು. ಈ ಆಪರೇಷನ್ನ ಸಕ್ಸಸ್ ಇದರ ಮೇಲೆ ಡಿಪೆಂಡ್ ಆಗ್ತದೆ.
ಈಗ ಕೈ ಬೆರಳ ಜಾಸ್ತಿ ಮಾಂಸಖಂಡಗಳಿರುವ ಪಾರ್ಟ್ ಅಂದರೆ ಇಡೀ ಕೈ ತುಂಡಾದರೆ ಅಥವಾ ಕಾಲು ತುಂಡಾದರೆ ಒಂದು 6 ಗಂಟೆ ಅಥವಾ 12 ಗಂಟೆ ಒಳಗೆ ಹಾಸ್ಪಿಟಲ್ಗೆ ತಗೊಂಡು ಬರಬೇಕಾಗ್ತದೆ. ಈಗ ಇದಕ್ಕೆ ವಾರ್ಮ್ ಇಶ್ಚಿಮಿಯಾ ಅಂತ ಹೇಳ್ತೀವಿ, ಮತ್ತೊಂದು ಕೋಲ್ಡ್ ಇಶ್ಚಿಮಿಯಾ ಅಂತ ಇದೆ. ಈಗ ಯಾವುದೇ ಅಂದರೆ ಇದು ಬೆಸ್ಟ್ ತಗೊಂಡು ಬರುವ ಒಂದು ವಿಧಾನ ಅಂದರೆ ತುಂಡಾದ ಏನು ಪಾರ್ಟ್ ಇದೆ, ಬೆರಳಿರ್ಬೋದು, ಕೈಯದು, ಅದನ್ನೊಂದು ಈಗ ಹಾಸ್ಪಿಟಲ್ ಏನಾದ್ರು ಪಕ್ಕದಲ್ಲಿದ್ದರೆ ಆ ಹಾಸ್ಪಿಟ್ಲಿಗೆ ಹೋಗ್ಬೋದು. ಕ್ಲೀನಾಗಿ ಅಲ್ಲಿ ಯಾರು ಡಾಕ್ಟ್ರನ್ನ ತೊಳೆದು ಮತ್ತು ಅದನ್ನೊಂದು ಸ್ಟೆರೈಲ್ ಅಂದರೆ ಯಾವುದೇ ಇನ್ಫೆಕ್ಷನ್ ಆಗದ ಥರ ಒಂದು ಬಟ್ಟೆಯಲ್ಲಿ ಅಥವಾ ಡ್ರೆಸ್ಸಿಂಗ್ ಅದು ಮಾಡಿ ಅದನ್ನು ಐಸ್ ಬ್ಯಾಗಲ್ಲಿ ಇಡಬೇಕಾಗ್ತದೆ. ಐಸ್ ಬ್ಯಾಗ್ ಅಥವಾ ಐಸ್ ನೀರಲ್ಲಿರುವ ಕೋಲ್ಡ್ ವಾಟರಲ್ಲಿ ಇಡಬೇಕಾಗ್ತದೆ. ಸೊ ಡೈರೆಕ್ಟಾಗಿ ಇದು ನಾವು ಅಂಗಗಳನ್ನು ಇಡುವಂಥದ್ದಲ್ಲ. ಫಸ್ಟಿಗೆ ಈ ಏನು ಅಂಗಗಳಿದೆ ಅದಕ್ಕೊಂದು ಪ್ಲಾಸ್ಟಿಕ್ಕಲ್ಲಿ ರ್ಯಾಪ್ ಮಾಡಬೇಕಂದ್ರೆ ಕವರ್ ಮಾಡಬೇಕಾಗ್ತದೆ. ಈ ಕವರ್ ಮಾಡಿದ ಬ್ಯಾಗ್ ಏನಿದೆ ಅದನ್ನು ಐಸಲ್ಲಿ ಇಡಬೇಕು ಅಥವಾ ಐಸ್ ನೀರಲ್ಲಿ ಇಡಬೇಕಾಗ್ತದೆ. ಮತ್ತು ಇದನ್ನು ದೊಡ್ಡ ಯಾವ ಹಾಸ್ಪಿಟ್ಲಲ್ಲಿ ನೀವು ಮರುಜೋಡಣೆ ಮಾಡಲಿಕ್ಕೆ ಬರ್ತೀರಾ ಆ ಹಾಸ್ಪಿಟ್ಲಿಗೆ ತಗೊಂಡು ಹೋಗಬೇಕು. ಇದು ಈ ಥರ ಮಾಡಿದರೆ ಇದಕ್ಕೆ ಕೋಲ್ಡ್ ಇಶ್ಚಿಮಿಯಾ ಅಂತ ಹೇಳ್ತೇವೆ. ಅಂದರೆ ಇದು ಈಗ 12 ವಾರ್ಮ್ ಇಶ್ಚಿಮಿಯಾ ಅಂದರೆ ಏನು ಮಾಡದೆ ಡೈರೆಕ್ಟಾಗಿ ತಗೊಂಡು ಬರೋದು. ಸೊ ಈ ಥರ ಏನು ಮಾಡದೆ ಡೈರೆಕ್ಟಾಗಿ ತಗೊಂಡು ಬರಬೇಕು ಅಂದರೆ ಈಗ ಬೆರಳಿಗೆ ಅಂತ ಹೇಳ್ತೇವೆ ನಾವು, ಇದರಲ್ಲಿ ಮಾಂಸಖಂಡಗಳು ಜಾಸ್ತಿ ಇರೋದಿಲ್ಲ, ಸ್ವಲ್ಪ ಕಡಿಮೆ ಇರ್ತದೆ, ಸಣ್ಣದಾಗಿರ್ತದೆ. ಸೊ 12 ಗಂಟೆ ಈಗ ಏನೇ ಇದು ಅಂದರೆ ಐಸಲ್ಲಿ ಹಾಕದೆ ತರೋದ್ರಿಂದ 12 ಗಂಟೆ ಅಥವಾ ಬೆಸ್ಟ್ ಅಂದರೆ 6 ಗಂಟೆ 12 ಗಂಟೆ ತನಕ ತರ್ಬೋದು. ಅಥವಾ ಈಗ ಐಸಲ್ಲೆಲ್ಲ ಇಟ್ಟಿದ್ದಾರೆ ಕರೆಕ್ಟಾಗಿ ತಗೊಂಡು ಬರ್ತಿದ್ದಾರೆ 24 ಗಂಟೆ ತನಕ ಸಹ ಈ ಸರ್ಜರಿಯನ್ನು ಮಾಡ್ಬೋದು. ಬಟ್ ಸಕ್ಸಸ್ ಚಾನ್ಸ್ ಕಡಿಮೆ ಆಗ್ತಾ ಹೋಗ್ತದೆ 6 ಗಂಟೆ ಆದಮೇಲೆ. ಸೊ 6 ಗಂಟೆ ಮುಂಚೆ ತಂದರೆ ಸಕ್ಸಸ್ ಚಾನ್ಸ್ ಜಾಸ್ತಿ ಇರ್ತದೆ. ಮತ್ತು ಇನ್ನೊಂದು ವಿಷಯ ಏನು ಅಂತ ಹೇಳಬೇಕು ಅಂದರೆ ಎಲ್ಲ ಬೆರಳನ್ನು ಜೋಡಣೆ ಮಾಡಲು ಸಾಧ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಏನಾಗಿರ್ತದೆ ಫುಲ್ ಪುಡಿ ಪುಡಿ ಆಗಿರ್ತದೆ, ಅದರಲ್ಲಿರುವ ಕಟ್ಟಾದ ಪಾರ್ಟಲ್ಲಿರೋ ರಕ್ತನಾಳಗಳು ಡ್ಯಾಮೇಜ್ ಆಗಿರ್ತದೆ. ರಕ್ತನಾಳಗಳು ಕೆಲವೊಂದು ಸಲ ಡ್ಯಾಮೇಜ್ ಆದರೆ ಅದನ್ನು ಮರುಜೋಡಣೆ ಮಾಡೋದು ಸಾಧ್ಯ ಇಲ್ಲ. ಈಗ ದೊಡ್ಡ ಕೈ ಇರ್ಬೋದು ಅಥವಾ ಸ್ವಲ್ಪ ಮೊಣಕೈಯಿಂದ ತುಂಡಾದರೆ ಅಂದರೆ ರಕ್ತನಾಳಗಳು ಸ್ವಲ್ಪ ಡ್ಯಾಮೇಜ್ ಆದರೂ ಕೂಡ ರಿಪೇರ್ ಮಾಡೋಕ್ಕೆ ಚಾನ್ಸ್ ಇರ್ತದೆ. ಆದರೆ ಬೆರಳಿನ ಒಂದು ರಕ್ತನಾಳಗಳೇನಿರ್ತದೆ ಬಹಳ ಚಿಕ್ಕದಿರ್ತದೆ ಅದು. ಸೊ ಅದನ್ನು ಫುಲ್ ಅಂದರೆ ಡ್ಯಾಮೇಜ್ ಅಂದರೆ ಏನು ಗುದ್ದಿ ಒಂಥರ ಪುಡಿ ಪುಡಿ ಆಯಿತು ಅಂದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕ್ಲೀನಾಗಿ ಕಟ್ ಆದಂಥದ್ದು ಅಂದರೆ ಈಗ ಚಾಕುವಿನಿಂದ ಕಟ್ಟಾಗಿರ್ಬೋದು, ಕತ್ತಿಯಿಂದ ಕಟ್ಟಾಗಿರ್ಬೋದು, ಇದು ಕ್ಲೀನ್ ಕಟ್ ಅಂತ ಹೇಳ್ತೇವೆ. ಇದರಲ್ಲಿ ಯಾವುದೇ ಅಂದರೆ ಬೇರೆ ಡ್ಯಾಮೇಜ್ ಆಗಿರೋದಿಲ್ಲ. ಸೊ ಇದರಲ್ಲಿ ಜಾಸ್ತಿ ಸಕ್ಸಸ್ ಇರ್ತದೆ, ಇಂಥದ್ದು ಬಂದರೆ ಜಾಸ್ತಿ ಸಕ್ಸಸ್ ಇರ್ತದೆ. ಸೊ ಈ ಮರುಜೋಡಣೆ ಆದ ನಂತರ ಈ ಆ ಅಂಗಗಳು ಅಂದರೆ ಆ ಪಾರ್ಟ್ಗಳು ಮೊದಲಿನಂತೆಯೇ ಸಂಚರಿಸ್ತದ ಅಥವಾ ಏನಾದರೂ ಅದಕ್ಕೆ ಏನಾದರೂ ಪ್ರಿಕಾಷನ್ಸ್ ಅಥವಾ ಏನಾದರೂ ತಗೊಳ್ಬೇಕಾ ಅದು ಮೊದಲಿನ ಹಾಗೆ ಆಗಲಿಕ್ಕೆ ಅಂತ ಹೇಳಿ? ಅದೇ ಮೊದಲಿನ ಹಾಗೆ ಕೆಲಸ ಮಾಡೋದು ಸಾಧ್ಯ ಇದೆ ಡೆಫಿನೆಟ್ಲಿ. ಇದು ಆಪರೇಷನ್ ಆದ ಅಂದರೆ ಕೂಡಲೇ ಈ ಥರ ಮೊದಲಿನ ಥರ ಕೆಲಸ ಮಾಡೋದಿಲ್ಲ ಬೆರಳು. ಇದಕ್ಕೆ ಅಂದರೆ ಒಂದು 4-5 ತಿಂಗಳು ಬೇಕಾಗ್ತದೆ. ಫಸ್ಟಿಗೆ ಮರುಜೋಡಣೆ ಮಾಡಿದ ಮೇಲೆ ರೆಸ್ಟ್ ಇರ್ತದೆ ಬೆರಳಿಗೆ. ನಿಧಾನವಾಗಿ ಒಂದು 4 ಅಥವಾ 5 ವಾರ ಆದ ಮೇಲೆ ಬೇರೆ ಫಿಸಿಯೋಥೆರಪಿ ಎಕ್ಸಸೈಸ್ ಇರ್ಬೋದು ಅಥವಾ ಟ್ರೈನಿಂಗ್ ಎಕ್ಸಸೈಸ್ ಇರ್ಬೋದು, ಈ ಥರದ್ದೆಲ್ಲ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡಿ ಮತ್ತೆ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಒಂದು 5-6 ತಿಂಗಳಾದಮೇಲೆ ಕೆಲವೊಂದು ಸಲ 1 ವರ್ಷ ಸಹ ಆಗ್ತದೆ. ನಾರ್ಮಲಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಪೇಷಂಟಿಗೆ. ಅಂದರೆ ಬಕೆಟಲ್ಲಿ ನೀರು ತಗೊಂಡೋಗಿದಿರ್ಬೋದು ಅಥವಾ ಶರ್ಟ್ ಹಾಕೋದು, ಬಟನ್ ಹಾಕೋದು, ಎಲ್ಲ ಕೆಲಸವನ್ನು ಮಾಡ್ಬೋದು. ಮುಂಚೆ ಹೇಗೆ ಮಾಡ್ತೇವೆ ಒಂದು ಸಲ ಎಲ್ಲ ಗುಣ ಆಯಿತು ಅಂದರೆ ಪೇಷಂಟಿಗೆ ಮುಂಚೆ ಹೇಗೆ ಕೆಲಸ ಮಾಡ್ತಾಯಿದ್ನೋ ಹಾಗೆ ಮಾಡ್ಬೋದು. ಒಂದು 10% ಡಿಫ್ರೆನ್ಸ್ ಪೇಷಂಟಿಗೆ ಇರ್ಬೋದು. ಯಾಕಂದರೆ ಸೆನ್ಸೇಷನ್ ಸ್ವಲ್ಪ ಕಡಿಮೆ ಇರ್ಬೋದು, ನಿಧಾನವಾಗಿ ಅದು ಸಹ ಇಂಪ್ರೂವ್ಮೆಂಟ್ ಆಗ್ಬೋದು. ಬಟ್ 100% ಅಂತ ಹೇಳೋದಿಲ್ಲ ನಾನು, ಒಂದು 90% ತನಕ ಪೇಷಂಟಿಗೆ ಇಂಪ್ರೂವ್ಮೆಂಟ್. ಎಸ್ ಡಾಕ್ಟರ್, ಈಗ ಈ ಬೆಂಕಿ ಅಥವಾ ಒಂದು ಬಿಸಿ ನೀರು ಕಾಲ ಮೇಲೆ ಹಾಕೊಳ್ಳೋದು ಅಂಥದ್ದೆಲ್ಲ ಇದೆಲ್ಲ ಆಗ್ತಾ ಇರ್ತದೆ. ಸೊ ಅದರ ಆ ತೊಂದರೆಗೆ ಏನೆಲ್ಲ ಚಿಕಿತ್ಸೆ ಇದೆ ಅಂತ ಹೇಳಿ? ಈಗ ಬರ್ನ್ ಸರ್ಜರಿ ಅಂತ ಹೇಳ್ತೇವೆ ನಾವು. ಇದು ಚರ್ಮಕ್ಕೆ ಸಂಬಂಧಪಟ್ಟದ್ದು ಇರ್ತದೆ, ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಇರ್ತದೆ. ಇದರಲ್ಲಿ ನಾವು 2 ಪಾರ್ಟ್ ಅಂತ ಹೇಳ್ಬೋದು. ಒಂದು ಅಕ್ಯೂಟ್ ಅಂದರೆ ಇಮಿಡಿಯೇಟ್ ಅಂದರೆ ಬರ್ನರ ಕೂಡಲೇ ಯಾವ ಥರ ಮ್ಯಾನೇಜ್ ಮಾಡೋದು. ಇನ್ನೊಂದು ಪೇಷಂಟ್ ನಾರ್ಮಲಿ ಒಂದು ಹಾಸ್ಪಿಟ್ಲ್ ಹೋಗಿರ್ತಾರೆ, ಅಲ್ಲೇನೋ ಟ್ರೀಟ್ಮೆಂಟ್ ಮಾಡಿರ್ತಾರೆ, ಗುಣ ಆದಮೇಲೆ ಫುಲ್ ಟೈಟ್ ಆಗಿರ್ತದೆ. ಅಂದರೆ ಕುತ್ತಿಗೆ ಕೆಲವೊಂದು ಸಲ ಟೈಟ್ ಆಗಿರ್ತದೆ. ಅಂದರೆ ಈಗ ಫುಲ್ ಈಗ ಮೇಲೆ ಎತ್ತಲಿಕ್ಕೆ ಆಗೋದಿಲ್ಲ ಕುತ್ತಿಗೆ. ಅಂದರೆ ಗಾಯ ಗುಣ ಆಗುವಾಗ, ಇದು ಸುಟ್ಟು ಹೋದ ಗಾಯಗಳು ಗುಣ ಆಗುವಾಗ ಚರ್ಮ ಏನಿದೆ ಅಕ್ಕಪಕ್ಕದ್ದು ಅದು ಗಟ್ಟಿ ಆಗ್ತದೆ, ಟೈಟ್ ಆಗ್ತದೆ. ಇದು ಕ್ರಾನಿಕ್ ಬರ್ನ್ಸ್ ಅಂತ ಹೇಳ್ತೇವೆ ಅಥವಾ ಬರ್ನ್ ಕಾಂಟ್ರಾಕ್ಚರ್ ಸರ್ಜರಿ ಅಂತ ಹೇಳ್ತೇವೆ.
ಸೊ 2 ಸರ್ಜರಿ ಪ್ಲಾಸ್ಟಿಕಲ್ಲಿ ಬರ್ತದೆ. ಈಗ ಇಮಿಡಿಯೇಟ್ಲಿ ಪೇಷಂಟ್ ಬಂದರೆ ಅದಕ್ಕೆ ಬೇಕಾದ ಥರ ಯಾವ ಅಂದರೆ ಅದರ ಅಂದರೆ ಎಷ್ಟು ಜಾಸ್ತಿ ಅಂದರೆ ಪೇಷಂಟ್ ಸುಟ್ಟ ಗಾಯಗಳಾಗಿದೆ ಅಂದರೆ ಸ್ವಲ್ಪ ಮೈನರ್ ಆಗಿದೆಯಾ ಅಥವಾ ಜಾಸ್ತಿ ಇದೆಯಾ ಅಂತ ನೋಡಿಕೊಂಡು ಅದರ ಬಗ್ಗೆ ಟ್ರೀಟ್ಮೆಂಟ್ ಮಾಡ್ಬೋದು. ಮೈನರ್ ಆಗಿದ್ದರೆ ಏನು ಸರ್ಜರಿ ಇಲ್ಲದೆ ಟ್ರೀಟ್ಮೆಂಟ್ ಮಾಡ್ಬೋದು. ಅಥವಾ ಮೇಜರ್ ಜಾಸ್ತಿ ಇದೆ ಅಥವಾ ಮುಖದಲ್ಲೆಲ್ಲ ಇದು ಸುಟ್ಟ ಗಾಯಗಳಿವೆ ಅಥವಾ ಫುಲ್ ಬಾಡಿಯಲ್ಲೆಲ್ಲ ಇದೆ, ಇಂಥ ಇದರಲ್ಲಿ ಫಸ್ಟಿಗೆ ನಾವು ಪೇಷಂಟ್ನ ಜೀವ ಉಳಿಸಲಿಕ್ಕೆ ಟ್ರೈ ಮಾಡಬೇಕಾಗ್ತದೆ. ಮತ್ತೆ ಜೀವ ಉಳಿದಾದ್ಮೇಲೆ ಮತ್ತೆ ನಾವು ಬೇರೆ ಸರ್ಜರಿ ಬಗ್ಗೆ ಫೋಕಸ್ ಮಾಡಬೇಕಾಗ್ತದೆ. ಅಥವಾ ಈಗ ಸುಟ್ಟ ಚರ್ಮಗಳನ್ನು ತೆಗೆದು ನಾವು ಬೇರೆ ಚರ್ಮವನ್ನು ಅಲ್ಲಿ ಕೂಡಿಸ್ಬೋದು. ಪೇಷಂಟಲ್ಲಿ ಅಂದರೆ ಅಂದರೆ ಫುಲ್ ಬಾಡಿ ಸುಟ್ಟರೆ ಚರ್ಮ ಇರುವುದಿಲ್ಲ ಪೇಷಂಟಲ್ಲಿ. ಇಂಥದ್ದಲ್ಲಿ ನಾವು ಈಗ ಸ್ಕಿನ್ ಬ್ಯಾಂಕ್ ಅಂತ ಹೇಳ್ತೇವೆ, ಅಲ್ಲಿಂದ ಅಂದರೆ ಟೆಂಪರರಿ ಆಗಿರ್ತದೆ, ಇದು ಪರ್ಮನೆಂಟ್ ಆಗಿರೋದಿಲ್ಲ. ಟೆಂಪರರಿ ಆಗಿ ಪೇಷಂಟಿಗೆ ಒಂದು ಗುಣ ಅಂದರೆ ಜೀವ ಉಳಿಸಲಿಕ್ಕೆ ಅಂತ ಹೇಳ್ಬೋದು. ಈ ಸ್ಕಿನ್ ಬ್ಯಾಂಕಿಂದ ಚರ್ಮ ತೆಗೆದು ಅಲ್ಲಿ ಟೆಂಪರರಿ ಆಗಿ ಇಡ್ಬೋದು. ಅಥವಾ ಮತ್ತು ಪೇಷಂಟಿನ ಹತ್ರ ಚರ್ಮ ಇದೆ, ಫುಲ್ ಬಾಡಿಯಲ್ಲಿ ಸುಟ್ಟ ಗಾಯಗಳು ಇಲ್ಲ ಅಂದರೆ ಅವ್ರದ್ದು ಚರ್ಮ ತೆಗೆದು ಆಪರೇಷನ್ ಮಾಡಿ ಅಲ್ಲಿಗೆ ಹಾಕ್ಬೋದು. ಎಸ್ ಡಾಕ್ಟರ್, ಈಗ ಈ ಪ್ಲಾಸ್ಟಿಕ್ ಸರ್ಜರಿಯ ಬಗ್ಗೆ ನಮ್ಮ ಜನಸಾಮಾನ್ಯರಲ್ಲಿ ಇರುವಂತಹ ಒಂದು ಅಪನಂಬಿಕೆಯ ಬಗ್ಗೆ ನೀವೇನು ಹೇಳ್ತೀರಿ? ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಬಹಳ ಅಪನಂಬಿಕೆಗಳಿವೆ. ಮೊದಲನೇದಾಗಿ ಹೇಳಬೇಕು ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಬರೀ ಅಂದರೆ ಈ ಸೆಲೆಬ್ರಿಟೀಸ್ ಮಾಡಿಸ್ಕೊಳ್ಳೋದು ಅಥವಾ ದುಡ್ಡಿರೋರು ಮಾತ್ರ ಮಾಡಿಸ್ಕೊಳ್ಳೋವಂಥದ್ದಿದೆ. ಖಂಡಿತವಾಗಿಯೂ ಅಲ್ಲ, ಪ್ಲಾಸ್ಟಿಕ್ ಸರ್ಜರಿ ಒಂದು ಎಲ್ಲರಿಗಿರ್ತದೆ. ಇನ್ನೊಂದು ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಮತ್ತೆ ಗಾಯವೇ ಕಾಣಬಾರ್ದು ಅಂತ ಒಂದು ಜನರಲ್ಲಿ ಇರ್ತದೆ. ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿದ್ರೆ ಮತ್ತೆ ಗಾಯ ಕಾಣೋದೇ ಇಲ್ಲ. ಇಂಥದ್ದು ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಅಂದರೆ ಒಂದ್ಸಲ ಏನಾದ್ರು ತಾಗಿದೆ ಅಂದರೆ ಒಂದು ಗಾಯ ಅಂತೂ ಇದ್ದೇ ಇರುತ್ತದೆ. ಬಟ್ ಪ್ಲಾಸ್ಟಿಕ್ ಸರ್ಜರಿ ಅವರು ಅದು ಕಡಿಮೆ ಆಗುವಂತೆ ಮಾಡ್ತಾರೆ, ಅಥವಾ ಏನು ಕಾಣುವಂಥದ್ದಿದೆ ಅದು ಕಡಿಮೆ ಆಗುವಂಥದ್ದು ಮಾಡ್ತಾರೆ. ಒಂದು 100% ಅಂತ ಯಾವ ಗಾಯವನ್ನು ಯಾರೂ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಇನ್ನೊಂದು ಇರ್ತದೆ, ಅಪನಂಬಿಕೆ ಇರ್ತದೆ. ಇನ್ನೊಂದು ಏನಿರ್ತದೆ ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಬರೀ ಒಂದು ಲೇಡೀಸ್ ಮಾಡಿಸ್ಕೊಳ್ಳೋದು ಅಥವಾ ಹೆಣ್ಮಕ್ಳು ಸ್ತ್ರೀಯರು ಮಾತ್ರ ಮಾಡಿಸ್ಕೊಳ್ಳೋದು ಅಂತ ಇರ್ತಾರೆ. ಖಂಡಿತವಾಗಿಯೂ ಅದೊಂದಲ್ಲ. ಈಗ ಗಂಡಸರು ಏನಿರ್ತಾರೆ ಅವರು ಕೂಡ ಮಾಡಿಸ್ಕೋಬೋದು, ಮೂಗಿನ ಸರ್ಜರಿ ಮಾಡಿಸ್ಕೋಬೋದು. ಅಥವಾ ಕೆಲವರಿಗೆ ಈಗ ಅಂದರೆ ಕಾಲೇಜ್ ಹೋಗುವವರಿಗೆಲ್ಲ ಒಂದು ಗಂಡಸರಲ್ಲಿ ಕೂಡ ಒಂದು ಸ್ತನದ ಗಾತ್ರ ಜಾಸ್ತಿ ಫ್ಯಾಟ್ ಎಲ್ಲ ಇರ್ತದೆ. ಸೊ ಅದನ್ನು ಕೂಡ ಕೆಲವರಿಗೆ ಟೀ ಶರ್ಟ್ ಎಲ್ಲ ಹಾಕ್ಲಿಕ್ಕೆ ಅವರಿಗೆ ಒಂಥರ ಮುಜುಗರ ಅಂತ ಅನಿಸ್ತದೆ. ಸೊ ಅದು ಕೂಡ ಸರ್ಜರಿ ಮಾಡಿ ನಾವು ಅವರಿಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರೋ ಥರ ಮಾಡ್ಬೋದು. ಹಾಗೆ ಲೈಪೋಸಕ್ಷನ್ ಇರ್ಬೋದು. ಈ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ಹೆಚ್ಚಿನ ಮಾಹಿತಿ ಅಂದರೆ ಪ್ಲಾಸ್ಟಿಕ್ ಸರ್ಜರಿಯ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ರಿ. ತಮಗೆ ಧನ್ಯವಾದಗಳು. ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.